ದೇವರಿಗೆ ಅರ್ಪಿತವಾದ ನೈವೇದ್ಯವನ್ನು ಭಕ್ತರು ಇಲ್ಲಿ ಸೇವಿಸುವ ಪದ್ಧತಿ ಇಲ್ಲ. ಈ ಜ್ಯೋತಿರ್ಲಿಂಗವು ನೆಲದ ಮೇಲೆ ಸ್ಥಾಪಿತವಾಗದೆ ನೈಸರ್ಗಿಕವಾಗಿ ಗಾಳಿಯಲ್ಲಿ ತೇಲುತ್ತದೆ ಎನ್ನುವ ನಂಬಿಕೆ ಇದೆ. ಈ ದೇವಾಲಯದಲ್ಲಿ ಪ್ರತಿದಿನ ಶಿವಪಾರ್ವತಿಯರು ಆಗಮಿಸಿ ವಿಶ್ರಾಂತಿ ಪಡೆದು ಇಲ್ಲಿ ಪಗಡೆ ಆಡುತ್ತಾರೆ ಎನ್ನುವ ಐತಿಹ್ಯ ಇದೆ. ಈ ಸ್ವಯಂಭೂ ಲಿಂಗವು ಓಂ ಆಕಾರದ ದ್ವೀಪದಲ್ಲಿ ಸ್ಥಿತಗೊಂಡಿದೆ. ಹಾಗಾದರೆ ಆ ಜ್ಯೋತಿರ್ಲಿಂಗ ಯಾವುದು? ಆ ಓಂ ಆಕಾರದ ದ್ವೀಪ ಎಲ್ಲಿದೆ? ಈ ಜ್ಯೋತಿರ್ಲಿಂಗದ ಮಹಿಮೆ ಏನು? ಈ ಜ್ಯೋತಿರ್ಲಿಂಗ ಹುಟ್ಟಿದ್ದಾದರೂ ಹೇಗೆ? ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಶ್ವರನ ಜ್ಯೋತಿ ಸ್ವರೂಪ ಲಿಂಗಗಳಿಗೆ ಜ್ಯೋತಿರ್ಲಿಂಗಗಳೆಂದು ಕರೆಯುತ್ತಾರೆ. ಈ ಶಿವಲಿಂಗಗಳು ಮಾನವ ನಿರ್ಮಿತ ಅಲ್ಲ, ಬದಲಾಗಿ ಪ್ರಾಕೃತಿಕವಾಗಿ ಭೂಮಿಯಿಂದ ಉದ್ಭವಿಸಿರುವಂತಹ ಲಿಂಗಗಳಾಗಿವೆ. ಶಿವಪುರಾಣದ ಪ್ರಕಾರ ಭಾರತ, ನೇಪಾಳ ಹಾಗೂ ಭಾರತದ ಉಪಖಂಡ ಸೇರಿ ಒಟ್ಟು 64 ಸ್ಥಳಗಳಲ್ಲಿ ಜ್ಯೋತಿರ್ಲಿಂಗಗಳನ್ನು ನೀವು ಕಾಣಬಹುದು. ಅವುಗಳಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಎಂದು ಪರಿಗಣಿಸಲಾಗಿದೆ. ಈ 12 ಜ್ಯೋತಿರ್ಲಿಂಗಗಳನ್ನ ಮಹಾ ಜ್ಯೋತಿರ್ಲಿಂಗ ಅಥವಾ ದ್ವಾದಶ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ. ಅವುಗಳಲ್ಲಿ ಕೇದಾರನಾಥ, ವಿಶ್ವೇಶ್ವರ ಜ್ಯೋತಿರ್ಲಿಂಗ, ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗ, ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ, ಓಂಕಾರೇಶ್ವರ ಜ್ಯೋತಿರ್ಲಿಂಗ, ಸೋಮನಾಥ ಜ್ಯೋತಿರ್ಲಿಂಗ, ನಾಗೇಶ್ವರ ಜ್ಯೋತಿರ್ಲಿಂಗ, ತ್ರಂಬಕೇಶ್ವರ ಜ್ಯೋತಿರ್ಲಿಂಗ, ಗ್ರೀಷ್ಮೇಶ್ವರ ಜ್ಯೋತಿರ್ಲಿಂಗ, ಭೀಮಾಶಂಕರ ಜ್ಯೋತಿರ್ಲಿಂಗ, ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಹಾಗೂ ಶ್ರೀ ರಾಮನಾಥೇಶ್ವರ ಜ್ಯೋತಿರ್ಲಿಂಗ. ಆದರೆ ಇವತ್ತು ನಾವು ಫೋಕಸ್ ಮಾಡ್ತಾ ಇರೋದು ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಮೇಲೆ. ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಮಧ್ಯಪ್ರದೇಶದ ನರ್ಮದಾ ನದಿ ದಡದ ಓಂ ದ್ವೀಪದ ಮೇಲಿದೆ. ಇದು ನರ್ಮದಾ ನದಿಯು ತನ್ನ ಸಣ್ಣದೊಂದು ಉಪನದಿಯೊಂದಿಗೆ ಸಂಗಮವಾಗುವಂತಹ ಸ್ಥಳವಾಗಿದೆ. ಈ ದೇವಾಲಯವು ಮಧ್ಯದಲ್ಲಿರುವ ಮಾಂಧಾತ ಅಥವಾ ಶಿವಪುರಿ ಎಂದು ಕರೆಯಲ್ಪಡುವ ದ್ವೀಪದಲ್ಲಿದೆ. ಈ ದ್ವೀಪವು ಓಂ ಆಕಾರದ ರೂಪದಲ್ಲಿರುವುದರಿಂದ ಇಲ್ಲಿ ಸ್ಥಿತಗೊಂಡಿರುವಂತಹ ಜ್ಯೋತಿರ್ಲಿಂಗವನ್ನ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎಂದು ಸಂಬೋಧಿಸಲಾಗುತ್ತದೆ. ನದಿಯ ಆಚೆ ದಡದಲ್ಲಿ ಮಮಲೇಶ್ವರ ಅಥವಾ ಅಮರೇಶ್ವರ ಎಂದು ಕರೆಯಲ್ಪಡುವ ಶಿವನ ದೇವಾಲಯವೂ ಕೂಡ ಇದೆ. ಈ ಪುಣ್ಯಕ್ಷೇತ್ರ ಸುಂದರ ಪ್ರಕೃತಿಯೊಂದಿಗೆ ಆವರಿಸಿಕೊಂಡಿದೆ. ಜೊತೆಗೆ ನದಿಯು ಇಲ್ಲಿ ಸಂಗಮವಾಗಿದೆ, ದ್ವೀಪವೂ ಕೂಡ ಇದೆ. ಆದ್ದರಿಂದ ಈ ಒಂದು ಓಂಕಾರೇಶ್ವರ ದೇವಸ್ಥಾನ ನಿಜಕ್ಕೂ ಮನೋಹರಕರವಾಗಿದೆ. ನದಿಯ ಸಂಗಮದಲ್ಲಿ ಸ್ನಾನ ಮಾಡಿ ಅನೇಕ ಮೆಟ್ಟಿಲುಗಳನ್ನು ಏರಿ ದೇವಾಲಯಕ್ಕೆ ಹೋಗಬೇಕು. ಗರ್ಭಗುಡಿ ಪ್ರವೇಶಿಸಿದರೆ ಪುಟ್ಟದಾದ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನವಾಗುತ್ತದೆ. ಗೋಲಾಕಾರದ ಸಣ್ಣ ಲಿಂಗ ನಿರಾಕಾರ ಈಶ್ವರನನ್ನು, ಪ್ರಕೃತಿಯ ಮೂಲ ತತ್ವವನ್ನು ಇದು ಪ್ರತಿನಿಧಿಸುತ್ತದೆ. ಜ್ಯೋತಿರ್ಲಿಂಗ ಕ್ಷೇತ್ರದ ಸುತ್ತಲೂ ಸದಾ ಸ್ಫಟಿಕದಂತೆ ತಿಳಿಯಾದ ಸಿಹಿಯಾದ ನರ್ಮದಾ ನೀರು ಜುಳುಜುಳು ಎಂದು ಹರಿಯುತ್ತಾನೆ ಇರುತ್ತದೆ. ಇಲ್ಲಿ ಭಕ್ತರು ಸ್ವತಃ ಅಭಿಷೇಕ ಮಾಡಿ ಪೂಜೆಯನ್ನು ಕೂಡ ಮಾಡಿ ಸಂತೋಷ ಪಡಬಹುದು. ದೇವಸ್ಥಾನದ ಒಳಗಡೆ ಅನೇಕ ದೇವಾನುದೇವತೆಗಳ ಮೂರ್ತಿಗಳು ಕೂಡ ನೀವು ಕಾಣಬಹುದು. ವಿಶೇಷವೇನೆಂದರೆ ಇಲ್ಲಿ ಓಂಕಾರೇಶ್ವರನಿಗೆ ಬಿಲ್ವ ಪತ್ರದ ಜೊತೆ ತುಳಸಿ ಪತ್ರವನ್ನು ಕೂಡ ಅರ್ಪಿಸಲಾಗುತ್ತದೆ. ಲಿಂಗದ ಹಿಂಭಾಗದಲ್ಲಿ ಪ್ರತ್ಯೇಕವಾಗಿ ಪಾರ್ವತಿಯ ಶ್ವೇತವರ್ಣದ ಮೂರ್ತಿ ಇದೆ. ರಾತ್ರಿ ಆದ ಮೇಲೆ ಪಾರ್ವತಿ ಪರಮೇಶ್ವರನಿಗಾಗಿ ಶಯನ ಸಿದ್ಧಪಡಿಸಿ ಪಕ್ಕದಲ್ಲಿ ಪಗಡೆ ಮಣೆ ಇಡುತ್ತಾಳೆ. ಪ್ರತಿ ರಾತ್ರಿ ಶಿವ ಇಲ್ಲಿ ಬಂದು ಪಾರ್ವತಿಯೊಂದಿಗೆ ವಿಶ್ರಾಂತಿ ಪಡೆಯುತ್ತಾನೆ. ಜೊತೆಗೆ ಅವರಿಬ್ಬರು ಇಲ್ಲಿ ಪಗಡೆ ಆಟವನ್ನು ಕೂಡ ಆಡುತ್ತಾರೆ ಎನ್ನುವ ಐತಿಹ್ಯ ಕೂಡ ಇದೆ. ವಿಶೇಷವೆಂದರೆ ಇಲ್ಲಿ ದೇವರಿಗೆ ಅರ್ಪಿತವಾದಂತಹ ನೈವೇದ್ಯ ಹೂ ಆಗಲಿ ಭಕ್ತರು ಸೇವಿಸುವ ಪದ್ಧತಿಯೇ ಇಲ್ಲ. ಓಂಕಾರೇಶ್ವರ ದೇವಾಲಯವನ್ನು ನೋಡಿದ ನಂತರ ಅಮಲೇಶ್ವರ ದೇವಾಲಯವನ್ನು ಕೂಡ ನೋಡಲೇಬೇಕು. ಪುರಾಣ ಕಥೆಯಲ್ಲಿ ಓಂಕಾರೇಶ್ವರ ಹಾಗೂ ಮಮಲೇಶ್ವರ ಕುರಿತು ಉಲ್ಲೇಖ ಕೂಡ ಇದೆ. ಭಕ್ತರು ದೇವಸ್ಥಾನವನ್ನು ಪ್ರವೇಶಿಸುವ ಮುಂಚೆ 2 ಮಂಟಪಗಳನ್ನು ದಾಟಿ ಸಾಗಬೇಕಾಗುತ್ತದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನೆಲದ ಮೇಲೆ ಸ್ಥಾಪಿತವಾಗದೆ ನೈಸರ್ಗಿಕವಾಗಿ ಗಾಳಿಯಲ್ಲಿ ನಿರ್ಮಾಣಗೊಂಡಿದೆ ಎಂದು ನಂಬಲಾಗಿದೆ. ಅಲ್ಲದೆ ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿ ನರ್ಮದಾ ದೇವಿಯ ಮಣ್ಣಿನಿಂದ ಸಣ್ಣ ಸಣ್ಣ ಲಿಂಗಗಳನ್ನು ಮಾಡಿ ಭಕ್ತಾದಿಗಳು ಪೂಜೆ ಮಾಡುತ್ತಾರೆ. ಹೀಗೆ ಸಣ್ಣ ಲಿಂಗವನ್ನು ಪೂಜೆ ಮಾಡಿದರೆ ಮಾತ್ರ ಓಂಕಾರೇಶ್ವರರ ದರ್ಶನದ ಪುಣ್ಯ ಲಭಿಸುತ್ತದೆ ಎಂದು ಭಕ್ತಾದಿಗಳು ಹೇಳುತ್ತಾರೆ.
ಈ ದೇವಾಲಯವನ್ನು ಹಿಂದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಲಾರ್ಡ್ ಕರ್ಜನ್ ಅವರು ಸಂರಕ್ಷಿತ ದೇವಾಲಯವೆಂದು ಮೊಟ್ಟ ಮೊದಲ ಬಾರಿಗೆ ಘೋಷಿಸಿದ್ದರು. ಶಿವಪುರಾಣದಲ್ಲಿ ಓಂಕಾರೇಶ್ವರ ಹಾಗೂ ಅಮರೇಶ್ವರ ಕುರಿತು ಅನೇಕ ಕಥೆಗಳು ಇಲ್ಲಿ ಇವೆ. ಮಾಂಧಾತ ರಾಜ್ಯದ ಸೂರ್ಯವಂಶದ ಮಾಂಧಾತ ರಾಜ ಮನೆತರಾದಂತಹ ಅಂಬರೀಷ ಮತ್ತು ಮುಚುಕುಂದರು ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡ ಸ್ಥಳವಾಗಿದೆ ಎಂದು ಹೇಳಲಾಗುತ್ತಿದೆ. ನಂತರ ತಮ್ಮ ಧಾರ್ಮಿಕ ಸೇವೆ ಮತ್ತು ತ್ಯಾಗಗಳಿಂದ ಕರ್ತವ್ಯ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪರ್ವತಕ್ಕೆ ಮಾಂಧಾತ ಎಂದು ಹೆಸರು ಬಂತೆಂದು ಹೇಳಲಾಗುತ್ತಿದೆ. ಒಮ್ಮೆ ಮಹಾರಾಜನ ಮಗಳು ನದಿಯನ್ನು ದೋಣಿಯಲ್ಲಿ ದಾಟುವಾಗ ನೀರಿನ ರಭಸಕ್ಕೆ ಸಿಕ್ಕು ದೋಣಿಯು ಮುಳುಗಿ ಹೋಗುತ್ತದೆ. ಈ ಸಂದರ್ಭದಲ್ಲಿ ರಾಜಕುಮಾರಿ ಕೂಡ ನೀರು ಪಾಲಾಗುತ್ತಾಳೆ. ಆ ನೀರಿನ ರಭಸದಲ್ಲಿ ರಾಜಕುಮಾರಿ ಎಲ್ಲಿ ಕೊಚ್ಚಿ ಹೋದಳು ಎಂದು ಕೂಡ ಗೊತ್ತಾಗುವುದಿಲ್ಲ. ಆಗ ಮಹಾರಾಜ ಶಿವನನ್ನು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದಾಗ ಶಿವನೇ ಬಂದು ರಾಜಕುಮಾರಿಯನ್ನು ಕಾಪಾಡಿದ್ದನು ಎನ್ನುವ ಕಥೆ ಇಲ್ಲಿ ಜಗಜ್ಜಾಹೀರಾತವಾಗಿದೆ. ಇದೇ ಕಾರಣ ಅಂದಿನಿಂದ ರಾಜಕುಮಾರಿ ಶಿವನಿಗೋಸ್ಕರ ಪ್ರತಿನಿತ್ಯ ಸೂರ್ಯಾಸ್ತದ ನಂತರ ಇಲ್ಲಿ ದೀಪವನ್ನು ನದಿಯಲ್ಲಿ ಹರಿದು ಬಿಡುತ್ತಿದ್ದಳು. ಆ ಪರಂಪರೆ ಈಗಲೂ ಕೂಡ ಇಲ್ಲಿ ಪ್ರತಿದಿನ ಸಾಯಂಕಾಲ ನಡೆಯುತ್ತದೆ. ಓಂಕಾರೇಶ್ವರನಿಗೆ ರಾತ್ರಿ ದೀಪಾರತಿ ನಡೆಯುತ್ತದೆ. ದೀಪಾರತಿ ನೋಡಲು ಸಾವಿರಾರು ಜನರು ಇಲ್ಲಿ ಸೇರಿರುತ್ತಾರೆ. ಎಲೆಗಳನ್ನು ಬಟ್ಟಲಂತೆ ಮಡಚಿ ಮಧ್ಯದಲ್ಲಿ ಎಣ್ಣೆ ಬತ್ತಿ ಇಟ್ಟು ದೀಪ ಹಚ್ಚಿ ನದಿಯಲ್ಲಿ ತೇಲಿ ಬಿಡುತ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ನದಿಯಲ್ಲಿ ತೇಲುತ್ತಾ ಹೋಗುವ ದೀಪಗಳನ್ನು ನೋಡುವುದೇ ಒಂದು ಅವಸ್ಮರಣೀಯ ದೃಶ್ಯವಾಗಿದೆ. ಇಲ್ಲಿ ಉಳಿದುಕೊಳ್ಳಲು ನಿಮಗೆ ಹಲವಾರು ಛತ್ರಗಳಿವೆ ಹಾಗೂ ಖಾಸಗಿ ಹೋಟೆಲ್ಗಳ ಸೌಲಭ್ಯವೂ ಕೂಡ ಇದೆ. ಓಂಕಾರೇಶ್ವರವನ್ನು ನೀವು ತಲುಪಬೇಕೆಂದರೆ ಹತ್ತಿರದ ವಿಮಾನ ನಿಲ್ದಾಣ ಅದು ಇಂದೋರ್ ಅಥವಾ ಉಜ್ಜಯಿನಿಯಾಗಿದೆ. ಹಾಗೆಯೇ ನೀವು ರೈಲು ಮಾರ್ಗವಾಗಿಯೂ ಕೂಡ ಹೋಗಬಹುದು. ಹತ್ತಿರದ ರೈಲ್ವೆ ನಿಲ್ದಾಣ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ಇಂದೋರ್ ಅಥವಾ ಉಜ್ಜಯಿನಿಗೆ ಹೋದರೆ ಅಲ್ಲಿಂದ ನಿಮಗೆ ಹಲವಾರು ಬಸ್ಸುಗಳ ಹಾಗೂ ಟ್ಯಾಕ್ಸಿಗಳ ಸೌಲಭ್ಯ ಕೂಡ ಇದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲ ಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡೆಯಿರಿ. ಹಾಗೆ ಪಡೆದರೆ ಜೀವನದಲ್ಲಿ ಧನ್ಯರಾಗುತ್ತೀರಾ ಹಾಗೂ ಮುಂದೆ ಮೋಕ್ಷವೂ ಕೂಡ ದೊರೆಯುತ್ತದೆ ಎಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಬಾಕಿ ಉಳಿದಂತಹ ಜ್ಯೋತಿರ್ಲಿಂಗಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹರ್ ಹರ್ ಮಹಾದೇವ್ ಎಂದು ಸಂಬೋಧಿಸಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.